ತುಂಬಾ ಕಡೆ ಅಭ್ಯರ್ಥಿಗಳು ಮತದಾರರಿಗೆ ಹಣ ಹಂಚುತ್ತಾ ತಮ್ಮ ಚುನಾವಣೆಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿಗಳ ನಡುವೆ ಇಲ್ಲಿ ಜನರು ಪುತ್ತೂರಿನವರು ಮಾತ್ರ ಅಲ್ಲ, ಇಡೀ ಜಿಲ್ಲೆಯ, ರಾಜ್ಯದ, ದೇಶದ ನಾಗರಿಕರು ಬಡಪಾಯಿ ಪುತ್ತಿಲರಿಗೆ ಹಣ ದಾನ ಮಾಡಿ ಚುನಾವಣೆಯನ್ನ ಎದುರಿಸುವುದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವುದರ ಹಿಂದೆ ಚುನಾವಣಾ ಪೂರ್ವದಲ್ಲಿ ಎಷ್ಟು ಜನ ಇದ್ರು ಅದಕ್ಕಿಂತ ಜಾಸ್ತಿ ಆಗಿದ್ದಾರೆ. ಜಿಲ್ಲೆಯಾದ್ಯಂತ ಬ್ಯಾನರ್ಗಳು ಬಿದ್ದಿವೆ. ಬಿಜೆಪಿಯ ಗೆಲುವನ್ನ ಹೊತ್ತಂತಹ ಅಭ್ಯರ್ಥಿಗಳ ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ್ರ ಫೋಟೋವನ್ನ ಹಾಕಿ ಅಭಿನಂದನೆಗಳನ್ನ ಸಲ್ಲಿಸುವಂತಹ ಬ್ಯಾನರ್ಗಳು ಜಿಲ್ಲೆಯಾದ್ಯಂತ ಬಿದ್ದಿವೆ. ರಾಜ್ಯದ ಮೂಲೆ ಮೂಲೆಗಳಿಂದ ಪುತ್ತಿಲ ಪರಿವಾರದವರಿಗೆ ಫೋನ್ ಕಾಲ್ಗಳು ಬರ್ತವೆ, ವಾಟ್ಸ್ಆಪ್ ಗ್ರೂಪ್ಗಳು ರಚನೆ ಆಗಿವೆ, ಬಹಳ ಜಾಸ್ತಿ ಆಗಿದೆ ಈಗ ಪುತ್ತಿಲ ಹವಾ. ಪ್ರೀತಿ ಅನ್ನೋದು ಬಿಟ್ರೆ ಇನ್ನೆಂತದ್ದು ಇಲ್ಲ ಅಂತ ನನಗನ್ಸೋದು. ನಿನ್ನೆಯ ಸಮಾವೇಶದ ಭಾಷಣದಲ್ಲೂ ನಾನು ಹೇಳದೆ, ತುಂಬಾ ಕಡೆ ಅಭ್ಯರ್ಥಿಗಳು ಮತದಾರರಿಗೆ ಹಣ ಹಂಚುತ್ತಾ ತಮ್ಮ ಚುನಾವಣೆಯನ್ನ ಎದುರಿಸಬೇಕಾದಂತ ಪರಿಸ್ಥಿತಿಗಳ ನಡುವೆ ಇಲ್ಲಿ ಮತದಾರರು ಅನ್ನೋದಕ್ಕಿಂತ ಜನರು ಪುತ್ತೂರಿನವರು ಮಾತ್ರ ಅಲ್ಲ, ಇಡೀ ಜಿಲ್ಲೆಯ, ರಾಜ್ಯದ, ದೇಶದ ನಾಗರಿಕರು ಈ ಬಡಪಾಯಿ ಪುತ್ತಿಲರಿಗೆ ಹಣ ದಾನ ಮಾಡಿ, ಧನ ಸಹಾಯ ಮಾಡಿ ಚುನಾವಣೆಯನ್ನ ಎದುರಿಸುವುದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವುದರ ಹಿಂದೆ ಪ್ರೀತಿ ಅನ್ನೋದು ಬಿಟ್ರೆ ಇನ್ನೆಂತದ್ದು ಇಲ್ಲ ಅಂತ ನನಗನ್ಸೋದು. ಮತ್ತು 30 ವರ್ಷಗಳ ಸಾರ್ವಜನಿಕ ಬದುಕನ್ನ ಕಣ್ಣಾರೆ ಕಣ್ಣಂತ ಪುತ್ತೂರಿನ ನಾಗರಿಕರು ಅವರಲ್ಲಿ ಒಂದು ಶುದ್ಧವಾದಂತಹ ಹೋರಾಟವನ್ನ ಕಂಡಿದ್ದಾರೆ. ಹಿಂದೊಂದು ಮುಂದೊಂದು ಇಲ್ಲದ ಪರಮ ಪ್ರಾಮಾಣಿಕನಾದ ಹಿಂದುತ್ವದ ಹೆಸರಿನಲ್ಲಿ ತೀವ್ರವಾದಂತಹ ತುಡಿತ ಇರುವಂತ, ಏನೋ ಮಾಡಬೇಕು ಅನ್ನುವ ತುಡಿತ ಇರುವಂತಹ ಪ್ರಾಮಾಣಿಕತೆಯನ್ನ ಗೌರವಿಸದೇ ಇದ್ರೆ ಕಾರ್ಯಕರ್ತರು ಈ ಪರಿಯಾಗಿ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಇದು ನನ್ನ ಅಭಿಪ್ರಾಯ. ಓಕೆ, ದಟ್ಸ್ ವೈ ಪುತ್ತಿಲ ಅವರ ಹಿಂದೆ ಈಗಲೂ ಕೂಡ ಇಷ್ಟು ಜನರು ಹರಿದಾಡ್ತಾ ಇದ್ದಾರೆ, ಹಿಂದೆ ಬರ್ತಾ ಇದ್ದಾರೆ. ಬಹುಶಃ ಇಷ್ಟು ಜನ ಅಲ್ಲ, ಜಾಸ್ತಿ ಆಗಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ಎಷ್ಟು ಜನ ಇದ್ರು ಅದಕ್ಕಿಂತ ಜಾಸ್ತಿ ಆಗಿದ್ದಾರೆ. ಜಿಲ್ಲೆಯಾದ್ಯಂತ ಬ್ಯಾನರ್ಗಳು ಬಿದ್ದಿವೆ. ಬಿಜೆಪಿಯ ಗೆಲುವನ್ನ ಹೊತ್ತಂತಹ ಅಭ್ಯರ್ಥಿಗಳ ಜೊತೆಗೆ ಅರುಣ್ ಕುಮಾರ್ ಪುತ್ತಿಲ್ರ ಫೋಟೋವನ್ನ ಹಾಕಿ ಅಭಿನಂದನೆಗಳನ್ನ ಸಲ್ಲಿಸುವಂತಹ ಬ್ಯಾನರ್ಗಳು ಜಿಲ್ಲೆಯಾದ್ಯಂತ ಬಿದ್ದಿವೆ. ಜಿಲ್ಲೆಯಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ ಪುತ್ತಿಲ ಪರಿವಾರದವರಿಗೆ ಫೋನ್ ಕಾಲ್ಗಳು ಬರ್ತವೆ. ಅವರು ಬೆಂಬಲ ಕೊಡ್ತಾ ಇದ್ದಾರೆ, ನೈತಿಕವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ವಾಟ್ಸ್ಆಪ್ ಗ್ರೂಪ್ಗಳು ರಚನೆ ಆಗಿವೆ. 1.5 ಲಕ್ಷ 2 ಲಕ್ಷಕ್ಕವರೆಗೆ ಅದರ ಸದಸ್ಯರ ಸಂಖ್ಯೆ ತಲುಪಿದೆ. ಅದರಿಂದ ಬಹಳ ಜಾಸ್ತಿ ಆಗಿದೆ ಈಗ ಪುತ್ತಿಲ ಹವಾ.